ನಮಸ್ಕಾರ ವೀಕ್ಷಕರೇ. ಮಕ್ಕಳ ಮನಸ್ಸು ಹಸಿ ಮಣ್ಣಿದ್ದ ಹಾಗೆ ಅದನ್ನು ತನ್ನ ಕೈಗಳ ಮೂಲಕ ಅದ್ಭುತವಾದ ಕ್ರಿಯಾತ್ಮಕ ಮೂರ್ತಿಯನ್ನಾಗಿಸುವುದು ಗುರುಗಳು. ಗುರಿ ಇಲ್ಲದ ಮನಸ್ಸಿಗೆ ದಾರಿಯನ್ನು ತೋರಿಸುವ ಎಲ್ಲ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲಿ. ಬಿಕೋ ಅಂತಿದೆ ಕಾಲೇಜಲ್ಲಂತೂ ವಿದ್ಯಾರ್ಥಿಗಳ ಸದ್ದಿಲ್ಲದೆ ಎಲ್ಲವೂ ಮೌನವಾಗಿದೆ. ಕಾಲೇಜ್ ಕಾರಿಡಾರ್, ಲೈಬ್ರರಿ, ಕ್ಯಾಂಟೀನಲ್ಲಿ ವಿದ್ಯಾರ್ಥಿಗಳೇ ಇಲ್ಲದೆ ಎಲ್ಲವೂ ಖಾಲಿಯಾಗಿದೆ. ಮಕ್ಕಳಿಲ್ಲದ ಮನೆ ಎಷ್ಟು ಮೌನವಾಗಿರುತ್ತೋ ಅದೇ ಮೌನ ಈಗ ಕಾಲೇಜ್ನ ಆವರಿಸಿದೆ. ವರ್ಷ ಪೂರ್ತಿ ಶ್ರಮಿಸೋ ಶಿಕ್ಷಕರಿಗೋಸ್ಕರ ವಿದ್ಯಾರ್ಥಿಗಳು ಈ ದಿನವನ್ನು ಬಹಳನೇ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು. ಆದರೆ ಈಗ ಕೊರೋನಾದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನ ಭೇಟಿಯಾಗೋಕ್ಕೂ ಆಗ್ತಾ ಇಲ್ಲ. ಈಗ ಏನೇ ಇದ್ರೂ ಆನ್ಲೈನ್ ಶಿಕ್ಷಣ. ಈ ಆನ್ಲೈನ್ನ ಮೂಲಕ ಗುರು ಶಿಷ್ಯರ ಬಂಧ ಯಾವ ತರ ಇದೆ, ಬನ್ನಿ ಹಾಗಾದ್ರೆ ಅವ್ರ ಜೊತೆನೆ ಕೇಳೋಣ ಅವರವರ ವಿದ್ಯಾರ್ಥಿಗಳನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ. ಈ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಒಬ್ಬ ಶಿಕ್ಷಕ ಅಂತಂದರೆ ಅವನು ನಿರಂತರವಾಗಿ ಓದುತ್ತಾ ಇರಬೇಕು, ತಿಳ್ಕೊಳ್ತಾ ಇರಬೇಕು, ಕಲಿತಾ ಇರಬೇಕು. ವಿದ್ಯಾರ್ಥಿಗಳ ಮೇಲೆ ಅಂಥ ಒಂದು ಆತ್ಮೀಯತೆಯನ್ನು, ಪ್ರೀತಿಯನ್ನು ಆತ ಇಟ್ಕೊಂಡಿರಬೇಕು. ಪ್ರತಿ ವರ್ಷ ಕಾಲೇಜಿನಲ್ಲಿ ಈ ಶಿಕ್ಷಕರ ದಿನಾಚರಣೆನ ವಿದ್ಯಾರ್ಥಿಗಳು ತುಂಬ ಪ್ರೀತಿಯಿಂದ ಅದ್ದೂರಿಂದ ಆಚರಿಸ್ತಾರೆ. ಆದರೆ ಈ ವರ್ಷ ಅವರು ಆಚರಣೆ ಮಾಡಲಿಕ್ಕೆ ಅವರಿಗೂ ಸಾಧ್ಯ ಆಗ್ತಾ ಇಲ್ಲ. ನಾವು ಕೂಡ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಆನ್ಲೈನ್ ತರಗತಿಗಳ ಮೂಲಕ ವಿದ್ಯಾರ್ಥಿಗಳನ್ನು ಭೇಟಿ ಮಾಡ್ತಾ ಇದ್ದೇವೆ. ಆದರೆ ಅದು ಸ್ವಲ್ಪ ಮಟ್ಟಿಗೆ ಯಾಂತ್ರಿಕವಾಗ್ತಾ ಇದೆ. ಯಾಕೆಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಅವರ ಪ್ರತಿಕ್ರಿಯೆಗಳು ಮುಖ್ಯ ನಮಗೆ. ಒಂದು ತರಗತಿಗಳಲ್ಲಿ ಒಂದು ಕತೆ, ಕವನ ಇತ್ಯಾದಿಗಳನ್ನು ನಾವು ಪಾಠ ಮಾಡುವಾಗ ಅವರ ಮುಖದ ಆ ಭಾವನೆಗಳನ್ನು ನೋಡಿಕೊಂಡು ನಮ್ಮ ವಿಚಾರಗಳು ಅಲ್ಲಿ ರೂಪಿತ ಆಗ್ತಾ ಇರ್ತದೆ. ಈಗ ಟೀಚಿಂಗ್ ಪ್ರೊಫೆಷನ್ ಅಂತ ಹೇಳುವಂಥದ್ದು ಇಟ್ ಈಸ್ ಕಾಲ್ಡ್ ಆ್ಯಸ್ ಮದರ್ ಆಫ್ ಆಲ್ ಪ್ರೊಫೆಷನ್ಸ್ ಅಂತ. ಎಲ್ಲರನ್ನು ಕ್ರಿಯೇಟ್ ಮಾಡುವಂಥದ್ದು ಟೀಚರ್ಸ್. ಅದರಲ್ಲೂ ಕೂಡ ಟೀಚರ್ ಮಕ್ಕಳ ಸಂಬಂಧ ಅಂತ ಹೇಳಿದರೆ ಅದು ಐ ಕೆನಾಟ್ ಎಕ್ಸ್ಪ್ರೆಸ್ ದ್ಯಾಟ್. ಅಂಥ ಒಂದು ಬಾಂಡಿಂಗ್ ಒಂದು ಟೀಚರ್ ಮತ್ತು ಸ್ಟೂಡೆಂಟ್ ನಡುವೆ ಇರುತ್ತೆ. ಯಾವುದೇ ಸಕ್ಸಸ್ಸನ್ನು ಒಂದು ಟೀಚರ್ ಸಹಾಯದಿಂದ ಒಂದು ಸ್ಟೂಡೆಂಟಿಗೆ ಪಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. And if you ask me what I am today, it is only because of my teachers, including coming to this profession. So I always honor teachers. I remember teachers. ಹಾಗೆ ನಮಗೂ ಕೂಡ ಮಕ್ಕಳ ಹತ್ರ ಇರುವಂಥದ್ದು, ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದ ಬ್ಯಾಂಕ್ಸ್ ಇನ್ ವಿಚ್ ಟೀಚರ್ ಡೆಪಾಸಿಟ್ಸ್ ಟ್ರೆಷರ್ಸ್ ಅಂತ. ಟ್ರೆಷರ್ಸ್ ಆರ್ ಡೆಪಾಸಿಟೆಡ್ ವಿತ್ ಸ್ಟೂಡೆಂಟ್ಸ್ ಅಂತ ಹೇಳುವಂಥದ್ದು. ಸೊ ಸ್ಟೂಡೆಂಟ್ಸ್ ಈಗ ನಾವು ಆನ್ಲೈನ್ ಕ್ಲಾಸಸನ್ನು ಮಾಡ್ತಾ ಇದ್ದೇವೆ. ಎಷ್ಟು ಮಾಡಿದರೂ ಕೂಡ ಮಕ್ಕಳ ಹತ್ರ ಇರುವಂಥ ರ್ಯಾಪು, ಮಕ್ಕಳಿಗೆ ಟೀಚರ್ ಹತ್ರ ಇರುವಂಥ ರ್ಯಾಪು, ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ಆನ್ಲೈನ್ ಕ್ಲಾಸಸ್. ಈ ರೀತಿ ಇರೋ ಶಿಕ್ಷಕರ ದಿನಾಚರಣೆಯಲ್ಲಿ ನನ್ನ ಶಿಕ್ಷಕರನ್ನ ನಾನು ನೆನೆಸ್ಕೊಳ್ತಾ ಅವರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನನಗನ್ನಿಸದೆ ಶಿಕ್ಷಕರ ದಿನಾಚರಣೆಯ ಇವತ್ತಿನ ಈ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ಶಿಕ್ಷಕರು ಇನ್ನಷ್ಟು ಮುಂದೆ ಹೋಗಿ ಆತ್ಮಾವಲೋಕವನ್ನು ಮತ್ತು ಒಂದು ಸ್ವವಿಶ್ಲೇಷಣೆಯನ್ನು ಮಾಡಿಕೊಳ್ಬೇಕಾದಂತಹ ಸಂದರ್ಭ ಇದು ಅಂಥೇಳಿ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಇವತ್ತು ಜಗತ್ತಿನ ಎಲ್ಲೆಡೆಯಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಬದಲಾಗ್ತಾ ಇರುವಂತಹ ಈ ಸನ್ನಿವೇಶದಲ್ಲಿ ನಮ್ಮ ವಿದ್ಯಾರ್ಥಿಗಳು ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ, ಅವರ ವ್ಯಕ್ತಿತ್ವ ನಿಜವಾದ ಅರ್ಥದಲ್ಲಿ ವಿಕಸನ ಆಗಲಿಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ನಾವು ಪ್ರಾಮಾಣಿಕವಾಗಿ ಕೊಡ್ತಾ ಇದ್ದೇವೋ ಇಲ್ವೋ ಅನ್ನೋದನ್ನು ನಾವು ಮನನ ಮಾಡಿಕೊಳ್ಬೇಕಾದಂತಹ ಒಂದು ಸಂದರ್ಭ. ಮತ್ತು ಒಂದು ವೇಳೆ ನಾವು ಆ ವಿಷಯದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದರೆ ಖಂಡಿತವಾಗಿಯೂ ನಮ್ಮನ್ನು ನಾವು ಅಪ್ಡೇಟ್ ಮಾಡಿಕೊಳ್ತಕ್ಕಂಥದ್ದು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಿಜವಾದಂತಹ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕಾದಂತಹ ಒಂದು ಸಂದರ್ಭ, ಅದಕ್ಕೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಿಕೊಳ್ಬೇಕಾದಂತಹ ಸಂದರ್ಭ ಇದು ಅಂಥೇಳಿ ನಾನಾದರೂ ಭಾವಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಹಾರ್ದಿಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಆದರೆ ವಿದ್ಯಾರ್ಥಿಗಳಿಲ್ಲದೆ ನಾವು ಆನ್ಲೈನ್ ಮುಖಾಂತರ ಅದು ಕ್ಲಾಸ್ಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳನ್ನಾಗಿರ್ಬೋದು ನಾವು ಸಂಘಟಿಸ್ತಾ ಇದ್ದೇವೆ. ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಕೇಂದ್ರೀಕೃತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಆದರೆ ವಿದ್ಯಾರ್ಥಿಗಳ ಇಲ್ಲದೆ ನಾವು ಮಾಡ್ತಿರ್ತಕ್ಕಂಥ ಕಾರಣ
ಎಲ್ಲದರಲ್ಲಿಯೂ ಕೂಡ ಒಂದು ಜೀವಂತಿಕೆ ಇಲ್ಲ. ಏನೋ ಒಂದು ರೀತಿಯ ಏನು ಹೇಳಲಿ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದಷ್ಟು ಬೇಗ ವಿದ್ಯಾರ್ಥಿಗಳು ಕ್ಯಾಂಪಸ್ಸಿಗೆ ಬರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಈ ಎಲ್ಲ ಒಂದು ಸ್ಥಿತಿ ಏನಿದೆ ಅದು ಆದಷ್ಟು ಬೇಗ ಕ್ಲಿಯರ್ ಆಗಿ ನಾವೆಲ್ಲರೂ ಕೂಡ ಮತ್ತೆ ಅದೇ ರೀತಿ ಒಂದು ಅನ್ಯೋನ್ಯತೆಯಿಂದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು ಒಟ್ಟಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋ ಹಾಗೆ, ಎಲ್ಲ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಸಂಘಟಿಸೋ ಹಾಗೆ ಅಥವಾ ಅವುಗಳ ಮುಖಾಂತರ ನಾವು ಎಲ್ಲರೂ ಕೂಡ ಸಂಭ್ರಮ ಪಡೋ ಹಾಗೆ ಆದಷ್ಟು ಬೇಗ ಆಗಬೇಕು ಅಂತ ಬಯಸ್ತೇನೆ. ಇವತ್ತು ಸೆಪ್ಟೆಂಬರ್ 5 ರಾಷ್ಟ್ರಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನು, ರಾಧಾಕೃಷ್ಣರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಆ ರೂಪದಲ್ಲಿ ನಾವು ಶಿಕ್ಷಕ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ನಮಗೆ ತುಂಬ ಫೀಲ್ ಆಗ್ತಾ ಇದೆ ಈ ಸಾರಿ ಈ ಮೆಸೇಜನ್ನು ಕೊಡುವಾಗ. ಯಾಕೆಂದರೆ ನಮ್ಮ ಕಾಲೇಜಲ್ಲಿ ಒಂದು ಗ್ರ್ಯಾಂಡ್ ಆದಂಥ ಪರಂಪರೆ ಇದೆ. ಏನು ಅಂತಂದರೆ, ಟೀಚರ್ಸ್ ಡೇ ಬಂದಾಗ ಮಕ್ಕಳೆಲ್ಲ ಸೇರಿ ಪ್ರತಿ ವರ್ಷ ತುಂಬ ಉತ್ಸಾಹದಿಂದ, ತುಂಬ ಖುಷಿಯಿಂದ ಇಂದ್ರಪ್ರಸ್ಥ ಆಡಿಟೋರಿಯಮಲ್ಲಿ ನಮಗೆ ಸಂಜೆ ಆದದ್ದೇ ಗೊತ್ತಾಗೋಲ್ಲ ಅನ್ನುವಾಗೆ, ಇನ್ನೂ ಸಮಯ ಬೇಕಿತ್ತು ಅನ್ನುವಾಗೆ ನಮ್ಮ ಸ್ಟಾಫ್ ಎಲ್ಲ ಕುಣಿದು ಕೊಪ್ಪಳಿಸಿ ಒಂದಿಷ್ಟು ನಾವು ಸಂದೇಶಗಳನ್ನು ನೀಡುವಂಥದ್ದು. ಸೊ ಈ ರೀತಿ ಕಲರ್ಫುಲ್ ಆದಂಥ ಒಂದು ಇದನ್ನು ನೆನಪಾಗ್ತಾ ಇದೆ ಪ್ರತಿ ವರ್ಷದ್ದು. ಸೊ ಈ ವರ್ಷ ನಮಗೆ ಕೊರೋನಾದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಕ್ಯಾಂಪಸ್ಸಿಗೆ ಬಿಕ್ಕು ಅನ್ನಿಸ್ತಾ ಇದೆ. ಸಹಜವಾಗಿ ಹೇಳಲೇಬೇಕಾಗಿಲ್ಲ, ಟೀಚರ್ಸ್ ಡೇ ಕಾರ್ಯಕ್ರಮ ಕೂಡ ನಾವು ಈ ಸಾರಿ ಸಿಂಬಾಲಿಕ್ ಆಗಿ ಆಚರಿಸಬೇಕಾಗಿದೆ. ಮಕ್ಕಳೆಲ್ಲ ಅವರವ್ರ ಮನೆಗಳಲ್ಲಿದ್ದಾರೆ, ನಾವು ಕ್ಯಾಂಪಸ್ಸಲ್ಲಿದ್ದೇವೆ. ಈ ಒಂದು ಇತಿಮಿತಿಯ ನಡುವೆ, ಈ ಒಂದು ಲಿಮಿಟೇಷನ್ ನಡುವೆ ನಾನು ಫಸ್ಟ್ ಆಫ್ ಆಲ್ ಎಲ್ಲ ಒಬ್ಬ ಟೀಚರ್ ಆಗಿ ವಿದ್ಯಾರ್ಥಿ ಸಮೂಹಕ್ಕೆ ವಿಶೇಷವಾದಂಥ ಶುಭವನ್ನು ಹಾರೈಸ್ತೇನೆ. ಕೊರೋನಾ ಎಲ್ಲ ಟೆಂಪ್ರರಿ ಕ್ರೈಸಿಸ್, ಇದು ಮುಗೀತದೆ, ಮತ್ತು ನಾವು ಕಾಲೇಜಲ್ಲಿ ಸೇರೋಣ. ದಮ್ದರೆ 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 ದಮ್ದ ದಮ್ದರೆ ದಮ್ದರೆ ದರೆ ದಮ್ ದಮ್ ದಮ್. ಗುರುಗಳು ದಿಗಂತದ ಹಾಗೆ, ಅವರು ಜ್ಞಾನದ ಸಾಗರ. ನಮ್ಮಲ್ಲಿ ಕನಸುಗಳನ್ನ ಚೆಲ್ಲೋರು ಅವರೇ, ಆ ಕನಸುಗಳನ್ನ ನನ್ಸಾಗ್ಸೋಕೆ ದಾರಿನ ತೋರಿಸೋರು ಅವರೇ. ನೋಡಿದ್ರಲ್ಲ ವೀಕ್ಷಕರೇ, ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರು ಅಂತ. ಒಬ್ಬ ಗುರು ಶಿಷ್ಯನ ಸಂಬಂಧ ಒಂದು ನಾಣ್ಯದ 2 ಮುಖ ಇದ್ದ ಹಾಗೆ. ನಮ್ಮ ಜೀವನದಲ್ಲಿ ಏನೇ ಗುರಿನ ಸಾಧಿಸಬೇಕಂದ್ರೆ ನಮ್ಮ ಹಿಂದೆ ಒಬ್ಬ ಗುರು ಇರಲೇಬೇಕು. ಕ್ಯಾಮರಾಮನ್ ಅನಿಲ್ ಗೌಡ ಜೊತೆ